ದೈವ ದೇವರುಗಳ ನೆಲೆಬೀಡು. ನಮ್ಮ ಈ ತುಳುನಾಡಿನಲ್ಲಿ ಅದೆಷ್ಟು ದೈವ ದೇವರುಗಳ ಕ್ಷೇತ್ರಗಳು ನೆಲೆ ನಿಂತಿವೆ. ಅಂತಹ ಕ್ಷೇತ್ರಗಳ ಇತಿಹಾಸವೇನು, ವಿಶೇಷತೆಯೇನು, ಇವೆಲ್ಲವನ್ನ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಕವಿತಾ ಮಾಣಿ. ಇತ್ತೀಚೆಗೆ ಇಡ್ಯ ಶ್ರೀ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿಚಾಮುಂಡಿ ದೈವದ ಧರ್ಮನೇಮೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಈ ವೇಳೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಿತು. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುರತ್ಕಲ್ನ ಇಡ್ಯ ಶ್ರೀ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿಚಾಮುಂಡಿ ದೈವದ ಧರ್ಮನೇಮೋತ್ಸವ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ನಾಗದೇವರ ಸನ್ನಿಧಿಯಲ್ಲಿ ವೇದಮೂರ್ತಿ ಕೃಷ್ಣ ಭಟ್ ತೋರಣ ಮುಹೂರ್ತವನ್ನ ನೆರವೇರಿಸಿದರು. ಸುರತ್ಕಲ್ನ ಮಹಲಿಂಗೇಶ್ವರ ಎಜುಕೇಷನಲ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಟಿ ರಮನಾಥ ಶೆಟ್ಟಿ ದೀಪ ಬೆಳಗಿಸಿದರು. ಗಣೇಶ್ಪುರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಪಟೇಲ್ ಶ್ರೀ ಶ್ರೀನಿವಾಸ್ ರಾವ್ ನೆರವೇರಿಸಿದರು. ಇಡ್ಯ ಶ್ರೀ ಮಹಲಿಂಗೇಶ್ವರ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾದ ಕೆ ನಾರಾಯಣರಾವ್ ಅವರು ಉಗ್ರಾಣ ಮುಹೂರ್ತವನ್ನ ನೆರವೇರಿಸಿದರು. ಭಗವಂತ ಅಂದ್ರೆ ಏನು? ನಮ್ಗೆ ಒಂದಷ್ಟು ಸಂಶಯ. ಸತ್ವಾತ್ ಸಂಜಾಯತೆ ಅಂತ ಹೇಳ್ತಾರೆ. ಭಗವಂತ ನಮಗೆ ಸತ್ವದಿಂದ ಭಗವಂತ ಉಟ್ಕೊಡ್ತಾನೆ, ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾನೆ. ನಮಗೆ ಎಲ್ಲ ಒಂದಷ್ಟು ಸಂಶಯ, ಸ್ವಾಮಿ ನಮ್ಮನ್ನು ಅವರು ಪ್ರೀತಿ ಮಾಡೋದಿಲ್ಲ, ಇವರು ಪ್ರೀತಿ ಮಾಡೋದಿಲ್ಲ ಅಂತೆ. ಭಗವಂತ ಏನು ಹೇಳ್ತಾನೆ? ನನ್ನ ಭಕ್ತಿಯನ್ನು ಯಾರು ಚೆನ್ನಾಗಿ ಮಾಡ್ತಾನೆ ಅವನಿಗೆ ನಾನು ಒಲಿತೇನೆ ಅಂತ ಹೇಳ್ತಾನೆ ನಿರಂತರ. ಅದಕ್ಕೆ 9ನೇ ಅಧ್ಯಾಯ ನಮಗೆ ಭಗವದ್ಗೀತೆ ಎಲ್ಲರಿಗೂ ಹಿತವಾದ. ಅನನ್ಯಶ್ಚಿಂತಾಯಂತು ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ ಅಂತ ಹೇಳ್ತಾನೆ. ಅನನ್ಯವಾದ ಚಿಂತನೆಯನ್ನು ಮಾಡತಕ್ಕಂಥ ಯಾವ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತ. ಅನನ್ಯವಾದಂತಹ ಚಿಂತನೆ ಬೇಕು. ಅನನ್ಯವಾದ ಚಿಂತನೆಯನ್ನು ಮಾಡಿದಾಗ ನಿಮ್ಮ ಮುಖದಲ್ಲಿ ಆ ಬ್ರಹ್ಮ ತೇಜಸ್ಸು ಬರ್ತದೆ. ನಾನು ಹೇಳ್ತೇನೆ, ಒಬ್ಬನ ಭವಿಷ್ಯದ ಬಗ್ಗೆ ನಿಮ್ಗೆ ಕುಂಡಲಿ ನೋಡಿ ಹೇಳಬೇಕಿಂತಲ್ಲ, ಪೇಸ್ ಇಸ್ ದಿ ಮಿರರ್ ಆಫ್ ದಿ ಲೈಫ್. ಇದರಿಂದ ಆಕಾಶ ತತ್ವ, ಇಲ್ಲಿವರೆಗೆ ನಮಗೆ ಪ್ರತಿತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಎಂಬ ನಮ್ಮ ಶಿರ ಇದೆಯಲ್ಲ, ಆ ಶಿರದಲ್ಲಿ ನಿಮ್ಮ ಜೀವನ ಎಲ್ಲ ತೋರಿಸಿಕೊಡುತ್ತೆ. ಒಬ್ಬ ಜರ್ಮನಿಯಲ್ಲಿ ಇದ್ದವನಿಗೆ ಒಂದು 10-20 ವರ್ಷದ ಹಿಂದಿನ ಕಥೆ. ಅವನಿಗೆ ದೇವರನ್ನು ನೋಡಬೇಕು ಅಂತ ಆಯ್ತಂತೆ. ದೇವರನ್ನು ನೋಡಿದೆ ಹಾಗೆ ಅಂತ ಯಾರು ಕಡೆ ದೇವರನ್ನು ತಪಸ್ಸು ಮಾಡಿದರೆ ದೇವರು ಸಿಗ್ತಾನೆ ಅಂತ. ಇವನು ತಪಸ್ಸು ಮಾಡಿದ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಆಮೇಲೆ ಯಾರೊಬ್ಬರು ಕೇಳಿದ್ರು, ಎಂತ ಮಾಡ್ತಾ ಇದ್ದೇನೆ ನೀನು? ನಾನು ತಪಸ್ಸು ಮಾಡಿ. ಯಾಕೆ? ದೇವರು. ಅಯ್ಯೋ ಮಾರೆ ಹುಚ್ಚ, ನೀನು ಇಲ್ಲಿದ್ದು ತಪಸ್ಸು ಮಾಡಿದರೆ ದೇವರು ಸಿಗ್ತಾನಾ? ನೀನು ಭಾರತಕ್ಕೆ ಹೋಗ್ಬೇಕು, ಅಲ್ಲಿ ತಪಸ್ಸು ಮಾಡು.
ಇವ ಭಾರತದಲ್ಲಿ ಬಂದ, ಎಲ್ಲಿ ತಪಸ್ಸು ಮಾಡಬೇಕು ಅಂತ ಹೇಳಿದ್ದ. ಅದಕ್ಕೋಸ್ಕರ ಅವನು ಬೆಳಿಗ್ಗೆ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡೋದು, ಅದಾದ ಮೇಲೆ ಹಿಮಾಲಯಕ್ಕೂ ತಪಸ್ಸು ಮಾಡೋದು. ದಿನ ಇದು ನಡೀತಾ ಇತ್ತು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಜನ ಎಲ್ಲ ನೋಡ್ತಾ ಇದ್ರು. ನಾವು ಹಾಗೆ ತಾನೆ, ಈ ಬಿಳಿ ಜನಗಳನ್ನೆಲ್ಲ ಅರ್ಧ ಬಟ್ಟೆ ಇಟ್ಟವರನ್ನು ನೋಡಿದರೆ ಅಂತ ಬರೀ ತುಲು ಅಂತ. ಹಾಗೆ ಅಲ್ಲಿ ಕೂಡ ಎಲ್ಲರೂ ಇವರು ಸ್ನಾನ ಮಾಡಲಿಕ್ಕೆ ಬಂದಾಗ ತುಲು ಮಾರೇನೆ ಅಂತ ಅಲ್ಲಿ ತುಂಬ ಜನ ನೋಡ್ತಾ ಇದ್ರು. ಒಂದು 3-4 ವರ್ಷ ಆದ ಮೇಲೆ ಒಂದು ದಿವಸ ಇವ ಕಾಣಲಿಲ್ಲ, ಬೆಳಿಗ್ಗೆ ಇವ ಇಲ್ಲ. ಇವನೊಂದು ಕಲ್ಲಿನ ಮೇಲೆ ಕೂತು ಸ್ನಾನ ಮಾಡ್ತಾ ಇದ್ದ. ಅದರ ಆ ಕಲ್ಲಿನ ಮೇಲೆ ಒಂದು ಕಾಗದ ಇತ್ತು, ಚೀಟಿ ಇತ್ತು. ಅದರ ಮೇಲೆ ಅದು ಬೀಳದಾಗೆ ಅದರ ಮೇಲೆ ಒಂದು ಸಣ್ಣ ಕಲ್ಲಿಟ್ಟಿದ್ರು. ಜನ ಅದನ್ನು ತೆಗೆದು ಓದಿದರು. ಅದರಲ್ಲಿ ಏನು ಬರೆದಿದ್ದ ಅಂದರೆ ಅವನು, ನಾನು ಜರ್ಮನಿಯಲ್ಲಿದ್ದು ದೇವರನ್ನು ನೋಡಬೇಕು ಅಂತ ಹೊರಟೆ, ಜನ ಇಲ್ಲೆಲ್ಲ ಭಾರತದಲ್ಲಿ ಅಂತ ಹೇಳಿದರು. ಭಾರತಕ್ಕೂ ಬಂದು 3-4 ವರ್ಷ ತಪಸ್ಸು ಮಾಡಿದರೆ ಆದರೂ ದೇವರು ಸಿಗಲಿಲ್ಲ ನನಗೆ. ಈಗ ನನಗೆ ಯಾಕೆ ಅಂತ ಗೊತ್ತಾಗಿದೆ. ಅದು ಯಾಕೆ ಅಂತ ಕೇಳಿದರೆ, ದೇವರು ಸಿಗಬೇಕಾದ್ರೆ ಜರ್ಮನಿಯಲ್ಲ ಬೇರೆ ದೇಶದಲ್ಲಿ ಹುಟ್ಟಿದರೆ ಆಗೋದಿಲ್ಲ, ಅದು ಭಾರತದಲ್ಲಿ ಹುಟ್ಟಿದರೆ ಮಾತ್ರ ದೇವರು ಸಿಗುವುದು. ಅದಕ್ಕೋಸ್ಕರ ನಾನು ತಾಯಿ ಗಂಗೆಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಗಂಗಾ ಮಾತೆ ನೀನು ನನ್ನನ್ನು ಸ್ವೀಕಾರ ಮಾಡು, ಮತ್ತೆ 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 ನನಗೆ ಭಾರತದಲ್ಲಿ ಜನ್ಮ ಕೊಡು. ನಾವೆಲ್ಲ ಇಷ್ಟು ಜನ ಇದ್ದೇವಲ್ಲ, ನಾವು ಪುಣ್ಯಾತ್ಮರು. ಯಾಕೆ ಅಂತ ಕೇಳಿದರೆ, ಹಿಂದಿನ ಜನ್ಮದ ಪುಣ್ಯದ ಆಧಾರದ ಮೇಲೆ ನಾವು ಈ ಮಣ್ಣಿನಲ್ಲಿ ಹಿಂದೂಗಳಾಗಿ ಹುಟ್ಟಿದ್ದೇವೆ. ಅಂತ ಪವಿತ್ರವಾದ ದೇಶ ಇದು. ಇಟಿಯ ಶ್ರೀ ಮಹಾಲಿಂಗೇಶ್ವರ ದೇವ
ಮೋಕ್ಷಾಂತ ವೀಕ್ಷೆಗಳನ್ನು ದೇವರ ಅನುಗ್ರಹಿಸಿ ನಡೆಸಿಕೊಡಬೇಕು ಅಂತ ಹೇಳಿ ತಂತ್ರಿಗಳನ್ನು ಯಜಮಾನರನ್ನು ಗ್ರಾಮಸ್ಥರನ್ನು ನಂಬಿಸಿಕೊಂಡು ದೇವತಾ ಸನ್ನಿಧಾನದಲ್ಲಿ ಪ್ರಸನ್ನಗಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು.
ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಣರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಉಡುಪಿ ಶ್ರೀ ಪೇಜಾವರ ಅಧೋಕ್ಷಜ ಮಠದ ಪರಮ ಪೂಜ್ಯ ಶ್ರೀ 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 ವಿಶ್ವೇಶ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಾತ್ವಿಕವಾದ ಸಂಪತ್ತು ಬೇಕು, ಅದೂ ಲಭಿಸತ್ತೆ. ನಿತ್ಯೋತ್ಸವ, ನಿತ್ಯ ದಾನಂ, ನಿತ್ಯ ಶ್ರೀಹಿ, ನಿತ್ಯ ಶೋ ಯಶಃ. ಇಷ್ಟೆಲ್ಲ ಸದಾಚಾರದಲ್ಲಿ ನಿರತರಾಗಿದ್ದರಿಂದಾಗಿ ಒಳ್ಳೆಯ ಕೀರ್ತಿ, ಯಶಸ್ಸು ಇವೆಲ್ಲ ಲಭ್ಯವಾಗ್ತಾವೆ. ಯಾರಿಗೆ? ಯೇಷಾಂ ಹೃದಯಸ್ಥೋ ಭಗವಾನ್. ಯಾರ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಅವನ ಬದುಕಿನಲ್ಲಿ ನಿತ್ಯೋತ್ಸವ. ಉತ್ಸವ ಅಂತ ಹೇಳಿದರೆ ಏನು? ಸಂತೋಷದ ವಾತಾವರಣ. ಬದುಕಿನುದ್ದಕ್ಕೂ ಕೂಡ ಸುಖ ಸಂತೋಷಗಳೇ. ಯಾರು ಮನಸ್ಸಿನೊಳಗೆ ಭಗವಂತನನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅವನ ಬದುಕಿನಲ್ಲಿ ನಿತ್ಯೋತ್ಸವ, ನಿತ್ಯದಾನಂ, ನಿತ್ಯ ಶ್ರೀಹಿ, ನಿತ್ಯ ಶೋ ಯಶಃ. ಯಾಕೆಂತಂದ್ರೆ ಹೇಳ್ತಾ ಇದ್ದಾರೆ, ಮಂಗಲಾಯತನೋ ಹರಿಹಿ. ಆ ಭಗವಂತ ಸಕಲ ಮಂಗಲಗಳ ಮನೆ, ಸಕಲ ಮಂಗಲಗಳಿಗೆ ಮನೆಯಾಗಿರುವವನು ಆ ಭಗವಂತ. ಅಂತಹ ಭಗವಂತನನ್ನು ನಾವು ಗುಡಿಯಲ್ಲಿ ಬಿಟ್ಟು ಹೋದರೆ ಅಲ್ಲ, ನಮ್ಮ ಮನಸ್ಸಿನೊಳಗೆ ನಾವು ಅವನು ತುಂಬಿಕೊಂಡು ಹೋದೆವು ಅಂತಂದರೆ, ಒಳಗಿರುವ ಭಗವಂತ ನಿತ್ಯ ಆ ಭಕ್ತಿಯ ಕಲಶದ ಧಾರೆಯನ್ನು ನಾವು ಸುರಿಸ್ತಾ ಇದ್ದೇವೆ ಅಂತಂದರೆ ಅವನ ಬದುಕು ಹೀಗೆ ನಿತ್ಯೋತ್ಸವ ಆಗಿಬಿಡತ್ತೆ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಜೀರ್ಣೋದ್ಧಾರನೋ ಬ್ರಹ್ಮಕಲಶಾಭಿಷೇಕನೋ ಅದು ಬರೀದೆ ಆ ಒಳಗಿರತಕ್ಕಂತಹ ಪ್ರತಿಮೆಗೆ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಒಳಗಿರುವ ಭಗವಂತನಿಗೂ ಕೂಡ. ದೇವರು ಎಲ್ಲಿದ್ದಾನೆ? ಗುಡಿಯೊಳಗೆ ಮಾತ್ರ ಇರೋದು ಅಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದೊಳಗೂ ಕೂಡ ಭಗವಂತ ನೆಲೆಸಿದ್ದಾನೆ. ಇಲ್ಲಿ ಬಿಂಬದಲ್ಲಿ ಮಾತ್ರ ಪೂಜೆ ನಡೆದರೆ ಸಾಲದು, ಬ್ರಹ್ಮಕಲಶೋತ್ಸವ ನಡೆದರೆ ಸಾಲದು. ಎಲ್ಲರ ಒಳಗಿರುವ ಭಗವಂತನಿಗೂ ಕೂಡ ನಿತ್ಯ ಬ್ರಹ್ಮಕಲಶಾಭಿಷೇಕ ಆಗಬೇಕು, ನಿತ್ಯವೂ ನಡೆಯಬೇಕು. ಅದು ಹೀಗಾಯಿತು ಅಂತಂದರೆ ಆವಾಗ ಅವನ ಬದುಕು ಹೀಗೆ ನಿತ್ಯವೂ ಉತ್ಸವವಾಗಿ ಬಿಡತ್ತೆ. 12 ವರ್ಷಗಳಿಗೊಮ್ಮೆ ನಡೆಯುವ ಈ ಪ್ರಕ್ರಿಯೆ ಗುಡಿಯ ಜೀರ್ಣೋದ್ಧಾರಕ್ಕಷ್ಟೇ ಸೀಮಿತವಾಗದೆ ನಿಮ್ಮ ಈ ಧಾರ್ಮಿಕ ಬದುಕಿನ, ಆಸ್ತಿಕ ಬದುಕಿನ, ಸಾಂಸ್ಕೃತಿಕ ಬದುಕಿನ ಜೀರ್ಣೋದ್ಧಾರವೂ ಕೂಡ ಇದರಿಂದ ಒಟ್ಟಿಗೆ ನಡೆಯಿತು ಅಂತಂದರೆ ಆವಾಗ ಇಷ್ಟೆಲ್ಲ ಖರ್ಚು ಮಾಡಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು ಅದು ಸಾರ್ಥಕವಾಗತ್ತೆ. ಅದು ಬರಿದೇ ಗುಡಿಗೆ ಸೀಮಿತವಾಗದೆ ನಿಮ್ಮ ಬದುಕಿನೊಳಗೆ ಹಾಸುಹೊಕ್ಕಾಗಿ ಇರಬೇಕು. ಅಂತಹ ಸ್ಫೂರ್ತಿಯನ್ನು ನಾವು ಈ ದೇವಾಲಯದ ಉತ್ಸವದಿಂದ ಪಡೆದುಕೊಂಡು ಹೋಗೋಣ. ಎಲ್ಲರೂ ಕೂಡ ಹೃದಯದೊಳಗೆ ಆ ಭಗವಂತನ ಧಾರಣೆ ಮಾಡಿಕೊಳ್ಳಿ, ಎಲ್ಲರೂ ಕೂಡ ಬದುಕಿನಲ್ಲಿ ಶ್ರೇಯಸ್ಸಾಗಲಿ ಅಂತ ಹೇಳಿಕೊಂಡು ಆ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಏನಂತಂದರೆ ಮಾತು ಬಿಡ ಮಂಜುನಾಥ ಅಂತ. ಧರ್ಮಸ್ಥಳದ ದೇವರಿಗೆ ಮಾತು ಬಿಡ ಮಂಜುನಾಥ ಅನ್ನುವಂಥ ಒಂದು ಮಾತಿದೆ. ಏನಾದರೂ ಹೇಳಿದ ಹಾಗೆ ನಡೀಬೇಕು, ಇಲ್ಲದಿದ್ದರೆ ದೇವರು ಅದನ್ನು ಸಹಿಸೋದಿಲ್ಲ ಅಂತ. ಹಾಗಾಗಿ ಎಷ್ಟೋ ಸಲ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆದರೆ, ತಂದೆ ಮಕ್ಕಳಲ್ಲಿ ಜಗಳ ಆದರೆ, ವ್ಯವಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ನಿಮ್ಗೆ ತುಂಬ ಅನ್ಯಾಯ ಮಾಡ್ತಿದ್ದಿ, ದೇವರು ನೋಡ್ಕೊಳ್ಳಿ ಅಂತ. ಆಮೇಲೆ ಇಲ್ಲಿ ಆ ಕುಂದಾಪುರ ಕಡೆಯಲ್ಲಾದರೆ ನೀನು ಭಾಳ ನನಗೆ ಮೋಸ, ದೇವ್ರ ಕಾಂಬ ಅಂತ, ದೇವ್ರು ನೋಡ್ಕೊಳ್ಳಿ ಅಂತ. ದೊಡ್ಡ ಮಾತು. ಅವರು ಹೇಳ್ತಾರೆ, ನನಗೆರಡು ಹೊಡಿಬೋದಿತ್ತು, ನನಗೆರಡು ಬಡಿಬೋದಿತ್ತು, ನನಗೆ ನಾನು ಕೆಟ್ಟ ಆದರೆ ದೇವ್ರ ಹೆಸರು ಇರಲಿ ಆಗ್ತಿರ್ತೀನಿ ಅಂದರೆ ಸಾಕ್ಷಾತ್ ದೇವರ ಹೆಸರನ್ನು ತೆಗೆದ ಕೂಡಲೇ ಅವನಿಗೆ ಅಲ್ಲಿ ಅನ್ಯಾಯದಿಂದ ತಡೆಯಾಯಿತು, ಅವನಿಗೆ ಅಲ್ಲಿ ಆಗುವಂಥ ಅಪಚಾರಕ್ಕೆ ತಡೆಯಾಯಿತು. ಅದರ ಜೊತೆಗೆ ಈ ಇಬ್ಬರ ಮಧ್ಯೆ ದೇವ್ರಿಗೆ ಬಂದು ನಿಂತಾಯಿತು. ಭಾಳ ಜನಕ್ಕೆ ಇದು ಆಶ್ಚರ್ಯ ಆಗುತ್ತೆ, ಏನು ದೇವ್ರು ನೋಡ್ಕೊಳ್ಳಿ ಅಂತ ತಕ್ಷಣ ಏನಾಗುತ್ತೆ? ಏನು ಆಗೋದಿಲ್ಲ. ಆದರೆ ಅವರ ಮನಸ್ಸಿನಂಥ ಅಂತಃಶಕ್ತಿ, ಅವರ ಮನೆಯಲ್ಲಿರ್ತಕ್ಕ ಭಕ್ತಿ ಹೃದಯದಲ್ಲಿರ್ತಕ್ಕಂಥ ಅಂತರಾತ್ಮನಿಗೆ ಏನು ಹೇಳುತ್ತೆ ಅಂದರೆ, ನೋಡು ನೀನು ತಪ್ಪು ಮಾಡ್ತಾಯಿದ್ದಿ, ನೀನು ಅನ್ಯಾಯ ಮಾಡ್ತಾಯಿದ್ದಿ, ಅಧರ್ಮ ಮಾಡ್ತಾಯಿದ್ದಿ, ಅನೀತಿ ಮಾಡ್ತಾಯಿದ್ದಿ, ಅವನಿಗೆ ನೋವು ಮಾಡ್ತಾಯಿದ್ದಿ ಎದುರಿಗೆ. ಹಾಗಾಗಿ ಎಚ್ಚೆತ್ತುಕೋ. ಈ ಅನ್ಯಾಯ ಏನಾದರೂ ನಿನ್ನ ಇನ್ನೂ ಮುಂದುವರೆದರೆ ನಿನಗೆ ಶಿಕ್ಷೆ ಸಿಗುತ್ತೆ ಅಂತ. ಹಾಗಾಗಿ ಎಷ್ಟೋ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಇಲ್ಲದೆ ನಿಂತು ಹೋಗೋದಿದೆ. ಕಾಗದ ಬರೆಯೋರು ಬರೀತಾರೆ ದೇವರಿಗೆ, ದೇವರೇ ನನಗಿಂಥದ್ದು ಆಗಬೇಕು ಅಂತ. ನಾವು ಕ್ಷೇತ್ರದಲ್ಲಿ ನೋಡ್ತಾ ಇರ್ತೇನೆ ಕಾಗದಗಳು, ಅದರಲ್ಲಿ
ದೇವರಿಗೆ ಸಂಬೋಧನೆ. ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ನನಗೆ ಸೊಸೆ ತುಂಬ ತೊಂದರೆ ಕೊಡ್ತಾ ಇದ್ದಾಳೆ, ಅಡುಗೆ ಸರಿ ಮಾಡೋದಿಲ್ಲ, ಊಟ ಸರಿ ಹಾಕೋದಿಲ್ಲ, ಕೆಟ್ಟ ಮಾತು ಬೈತಾಳೆ, ತಾಯಿ ಮನೆಗೆ ಹೋದರೆ ಹಿಂದೆ ಬರೋದಿಲ್ಲ, ಅವನು ನನ್ನ ಮಗನಿಗೂ ಸುಖ ಇಲ್ಲ, ಹೀಗೆಲ್ಲ ಕಾಗದ ಬರೆದು ಪೋಸ್ಟ್ ಹಾಕ್ಬೋದು. ಅವರ ನಂಬಿಕೆ ಏನು ಅಂತಂದರೆ ದೇವರಿಗೆ ಬರೆದದ್ದು ಕಾಗದ. ಇಲ್ಲಿ ಓದುವ ಯಾರೊಬ್ಬ ಕ್ಲಾರ್ಕ್ ಓದ್ತಾನೆ, ಅವನು ಏನು ಬರೆಯೋದು ಕೇಳ್ತಾನೆ ನನಗೆ, ಏನು ಉತ್ತರ ಬರೀಬೇಕು ಇದಕ್ಕೆ, ಏನು ಉತ್ತರ ಬರೆಯೋದು, ಪ್ರಾರ್ಥಿಸಿಕೊಳ್ಳಿ ಒಳ್ಳೆಯದಾಗಲಿ, ಅದಕ್ಕೆ ನಮ್ಮದು ಮಾಮೂಲಿ ಶಬ್ದ, ಪ್ರಾರ್ಥಿಸಿಕೊಳ್ಳಿ ನಿಮ್ಗೆ ಒಳ್ಳೆಯದಾಗಲಿ, ಅದಕ್ಕಿಂತ ಏನು ಬರಲಿಕ್ಕೆ ಸಾಧ್ಯ ಇದೆ. ಅವರಿಗೇನು ತಾತ್ವಿಕವಾಗಿ ದೊಡ್ಡ ಪುರಾಣದ ಪತ್ರ ಬರಲಿಕ್ಕೆ ಸಾಧ್ಯ, ಆದರೆ ಕಾಗದ ಬರೆಯುವವರ ಭಾವನೆ ಸಾಕ್ಷಾತ್ ಭಗವಂತರಿಗೆ ದೇವರಿಗೆ ನಾವು ಬರೀತಾ ಇದ್ದೇವೆ, ನಮಗೆ ಅದರಿಂದ ಫಲ ಸಿಗುತ್ತೆ ಅಂತ, ಫಲ ಸಿಗುತ್ತೆ. ಹಾಗಾಗಿ ಇಂತಹ ಸಂಬಂಧಗಳು ಭಗವಂತನ ಸಾಕ್ಷಾತ್ಕರಿಸಿಕೊಳ್ಳುವಂಥ ಸಂದರ್ಭಗಳು ಬೆಳಿಬೇಕು. ಇವತ್ತು ಅನೇಕ ಪೂಜೆಗಳು, ಬ್ರಹ್ಮಕಲಶ ಪ್ರತಿಷ್ಠೆ ಇವೆಲ್ಲ ಆಗುವ ಹಿಂದಿನ ಉದ್ದೇಶ ಏನು ಅಂತಂದರೆ ಆದಷ್ಟು ಭಗವಂತನನ್ನು ನಮ್ಮ ಸಮೀಪಕ್ಕೆ ನಾವು ಕರೆದುಕೊಳ್ಳುವಂಥ. ಅದಿದ್ದರೆ ನಮ್ಮಲ್ಲೆಲ್ಲ ತಪ್ಪುಗಳು, ಅನ್ಯಾಯಗಳು, ಅನೀತಿಗಳು ಕಮ್ಮಿ ಆಗುತ್ತೆ. ಎಲ್ಲಿ ಒಬ್ಬ ಮುಗ್ಧ ಭಕ್ತಿ, ಒಬ್ಬ ಹಳ್ಳಿಯವನ ಭಕ್ತಿ, ಅವನು ಅಜ್ಞಾನಿಯಾಗಿರಬಹುದು, ಅವನಿಗೆ ಬಹಳ ದೊಡ್ಡ ಸಂಸ್ಕೃತ ಭಾಷೆ ಗೊತ್ತಿರಲಿಕ್ಕಿಲ್ಲ, ವೇದ ಪುರಾಣಗಳು ಓದಿರಲಿಕ್ಕಿಲ್ಲ, ಆದರೆ ತಾನು ಮಾಡುವ ವ್ಯವಹಾರದಲ್ಲಿ ಧರ್ಮ ಅಧರ್ಮದ ವಿವೇಚನೆ ಅವನಿಗೆ ಇರುತ್ತೆ. ಹಾಗೆ ಎಲ್ಲರಲ್ಲಿ ಅದು ಬರಬೇಕು, ಧರ್ಮ ಅಧರ್ಮದ ವಿವೇಚನೆ ಬರಬೇಕು. ನಮ್ಮಿಂದ ತಪ್ಪುಗಳು ಕಡಿಮೆ ಆಗ್ತಾ ಬರಬೇಕು, ನಮ್ಮಲ್ಲಿ ಅಧರ್ಮದ ವ್ಯವಹಾರಗಳು ಕಮ್ಮಿ ಆಗ್ತಾ ಹೋಗಬೇಕು. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ದೇಶಕ್ಕಿದೆ, ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ನಾವು ಹೇಳ್ತೇವೆ ಸಂವಿಧಾನ ಪ್ರಕಾರ ಎಲ್ಲರೂ ಸಮಾನರು, ಇಲ್ಲಿರೋ ಎಲ್ಲರೂ ಕೂಡ ಪ್ರಜೆಗಳು, ಭಾರತದ ಪ್ರಜೆಗಳು. ನೀವು ಯಾವ ಜಾತಿ, ಯಾವ ಮತ, ಯಾವ ಸಂಪ್ರದಾಯ, ಮನೆಯಲ್ಲಿ ಏನು ಊಟ ಮಾಡ್ತೀರಿ, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಇದು ಯಾವುದೂ ಕೂಡ ಇಲ್ಲ. ಸಂವಿಧಾನ ಪ್ರಕಾರ ಎಲ್ಲ ಪ್ರಜೆಗಳು ಒಂದೇ. ಸಭಾ ಕಾರ್ಯಕ್ರಮದ ಬಳಿಕ ನಾಗವನದಲ್ಲಿ ಹಾಲಿಟ್ಟು ಸೇವೆ, ನಾಗಮಂಡಲೋತ್ಸವ, ಬಳಿಕ ಪ್ರಸಾದ ವಾಪುರ್ಲೋಯ ನಾಗಪಟ್ಟಣ ನಿನ್ನ
ಆನಲಿಕೇನಾ. ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ದಿನವಾದ ಫೆಬ್ರವರಿ 9ರಂದು ಪಿಲಿಚಾಮುಂಡಿ ದೈವಕ್ಕೆ ಶುದ್ಧಿ ಕಲಶಾಭಿಷೇಕ, ದೈವ ದರ್ಶನ, ಶ್ರೀ ದೈವದ ಭಂಡಾರ ಹೊರಡೋದು, ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಬಳಿಕ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು.
ನೋಡಿದ್ರಲ್ವಾ ವೀಕ್ಷಕರೇ, ಇದು ಏಟಿಯ ಶ್ರೀ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪೀಲಿ ಚಾಮುಂಡಿ ದೈವದ ಧರ್ಮ ನೇಮೋತ್ಸವದ ಹೈಲೈಟ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.